ಕಾಂಗ್ರೆಸ್ ದೇಶದಲ್ಲಿ ಒಂದು ತನ್ನದೇ ಆದಂಥ ಸಂಗ್ರಾಮವನ್ನು ಇವತ್ತು ಮಾಡ್ತಾ ಇದೆ. ಇಂಥ ಒಂದು ಸಂಗ್ರಾಮದಲ್ಲಿ ನಾಗ್ಪುರದಲ್ಲಿ ಕಾಂಗ್ರೆಸ್ನ ಫೌಂಡೇಶನ್ ಡೇಯನ್ನು ಆಯೋಜನೆ ಮಾಡಿತು. ಬಹುಶಃ ಸಂಘ ಪರಿವಾರದ ಭದ್ರಕೋಟೆ ಆಗಿರುವಂಥ ನಾಗ್ಪುರದಲ್ಲಿ ಈ ಫೌಂಡೇಶನ್ ಡೇಯನ್ನು ಆಯೋಜನೆ ಮಾಡಿ ಇವತ್ತು ಕರ್ನಾಟಕದಲ್ಲಿ ಮಂಗಳೂರಿನಲ್ಲಿ ಪ್ರಪ್ರಥಮ ಸಮಾವೇಶ, ರಾಜ್ಯ ಕಾರ್ಯಕರ್ತರ ಸಮಾವೇಶ ಮಂಗಳೂರಿನಲ್ಲಿ 17ನೇ ತಾರೀಕು ಇದೇ ತಿಂಗಳು ಆಯೋಜನೆ ಮಾಡಲಾಗಿದೆ. ಸಹ್ಯಾದ್ರಿ ಕಾಲೇಜಿನ ವಠಾರದಲ್ಲಿ ಈ ಸಮಾವೇಶ ನಡೆಯಲಿಕ್ಕಿದೆ. ಮಧ್ಯಾಹ್ನ 12 ಗಂಟೆಯ ನಂತರ ಈ ಸಮಾವೇಶಕ್ಕೆ ಎಲ್ಲ ಪೂರ್ವ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಐಸಿಸಿಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆರವರು, ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳಾದ ರಣದೀಪ್ ಸಿಂಗ್ ಸುರ್ಜೇವಾಲಾರವರು, ಕೆ.ಸಿ. ವೇಣುಗೋಪಾಲ್ರವರು, ರಾಜ್ಯದ ಪ್ರಖ್ಯಾತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯರವರು, KPCCಯ ಅಧ್ಯಕ್ಷರು DCM ಆಗಿರುವಂಥ DK ಶಿವಕುಮಾರ್ರವರು ಮತ್ತು ಮಂತ್ರಿಮಂಡಲದ ಎಲ್ಲ ಸದಸ್ಯರುಗಳು, ಎಲ್ಲ ಮಂತ್ರಿಗಳು, ಎಲ್ಲ ಶಾಸಕರುಗಳು, 224 ಕ್ಷೇತ್ರದಿಂದ ಬರುವಂಥ ಎಲ್ಲ ಕಾರ್ಯಕರ್ತರ ಒಂದು ಬೃಹತ್ ಸಮಾವೇಶ ಮಂಗಳೂರಿನಲ್ಲಿ ಜರುಗಲಿಕ್ಕಿದೆ. ಈ ಸಮಾವೇಶದಲ್ಲಿ ಬೆಳ್ತಂಗಡಿಯಿಂದ ಸರಿಸುಮಾರು 10,000 ಜನ ಹೋಗುವ ಪೂರ್ವ ಸಿದ್ಧತೆಯನ್ನು ನಾವು ಈಗಾಗಲೇ ಮಾಡಿಕೊಂಡಿದ್ದೇವೆ. ಗ್ರಾಮೀಣ ಭಾಗಗಳಿಗೆ ತೆರಳಿ ಎಲ್ಲ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಭೆಗಳನ್ನು ನಮ್ಮ ನಾಯಕರುಗಳು ಮಾಡ್ತಾ ಇದ್ದಾರೆ. ಉಸ್ತುವಾರಿಗಳನ್ನು ಈಗಾಗಲೇ ಹಾಕಿದ್ದೇವೆ. ಅವರೆಲ್ಲ ಸಭೆಯನ್ನು ಮಾಡಿ ನಾವು ಅವತ್ತು ಬೆಳಿಗ್ಗೆ ಇಲ್ಲಿಂದ ಹೊರಡಲಿಕ್ಕಿದ್ದೇವೆ. ಇದೊಂದು ಅತ್ಯಂತ ಬೃಹತ್ ಸಮಾವೇಶ, ಅತ್ಯಂತ ಯಶಸ್ವಿ ಸಮಾವೇಶ ಆಗಬೇಕಂದ್ರೆ ತಮ್ಮೆಲ್ಲರ ಸಹಕಾರವನ್ನು ಕೂಡ ನಾನು ಈ ಮೂಲಕ ಕೋರ್ತಾ ಇದ್ದೇನೆ. ತಮ್ಮ ಮಾಧ್ಯಮಗಳಲ್ಲಿ ನಮ್ಮ ಈ ಸಮಾವೇಶಕ್ಕೆ ಅತಿ ಹೆಚ್ಚು ಇದರ ವಿಚಾರವನ್ನು ನೀವು ಬಿತ್ತರಿಸಿ. ಯಾಕಂತಂದರೆ ಕಾಂಗ್ರೆಸ್ನ ಗ್ಯಾರಂಟಿಗಳಿಂದ ಒಂದಷ್ಟು ಜೀವನಗಳು ಹಸನಾಗಿದೆ, ಒಂದಷ್ಟು ಜನ ಬಡತನ ರೇಖೆಯಿಂದ ಮೇಲೆ ಬಂದಿದ್ದಾರೆ, ಕೆಲವು ಬಡವರು ಮಧ್ಯಮ ವರ್ಗಕ್ಕೆ ಬಂದಿದ್ದಾರೆ ಅಂತ ಈಗಾಗಲೇ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ಆ ಎಲ್ಲ ಕಾಂಗ್ರೆಸ್ನ ಈ ಗ್ಯಾರಂಟಿಗಳ ಫಲಾನುಭವಿಗಳು, ಕಾರ್ಮಿಕರು, ವಿದ್ಯಾರ್ಥಿಗಳು, ಮಹಿಳೆಯರು, ವಿಶೇಷವಾಗಿ ಕಾಂಗ್ರೆಸ್ನ ಅಭಿಮಾನಿಗಳು ಈ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು. ಅದಕ್ಕೆ ತಮ್ಮ ಸಹಕಾರವನ್ನು ಈ ಮೂಲಕ ನಾನು ಕೋರ್ತಾ ಇದ್ದೇನೆ. ಇದು ಒಂದು ಸಬ್ಜೆಕ್ಟ್. ಆದರೆ ನೆಕ್ಸ್ಟ್ ಸಬ್ಜೆಕ್ಟು ವೇಣೂರಿನಲ್ಲಿ ನಡೆಯುವಂಥ ಮಹಾಮಸ್ತಕಾಭಿಷೇಕ. ಬಹುಶಃ ನಮ್ಮ ಪುಣ್ಯ, ನಾವು ಈ ಧರ್ಮಭೂಮಿ ಬೆಳ್ತಂಗಡಿಯಲ್ಲಿ ನಾವೆಲ್ಲ ಹುಟ್ಟಿದ್ದೇವೆ. ಯಾಕಂತಂದರೆ 2 ಗೊಮ್ಮಟ ಮೂರ್ತಿಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. 12 ವರ್ಷಕ್ಕೊಮ್ಮೆ ಆಗುವಂಥ ಐತಿಹಾಸಿಕ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮ ಬಹುಶಃ ನಮ್ಮೆಲ್ಲರ ಜೀವನದಲ್ಲಿ ಒಂದು ಅಳಿಯದ ಒಂದು ಕಾರ್ಯಕ್ರಮ. ಇದೇ ತಿಂಗಳನ್ನ ಫೆಬ್ರವರಿ 22ರಿಂದ ಮಾರ್ಚ್ 1ನೇ ತಾರೀಕಿನವರೆಗೂ ಈ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮಕ್ಕೆ ಅತ್ಯಂತ ಸಂಭ್ರಮದಿಂದ ಈಗಾಗಲೇ ವ್ಯವಸ್ಥೆಗಳು ಪ್ರಾರಂಭವಾಗಿದೆ. ರಾಜ್ಯ ಸರ್ಕಾರ ಕೂಡ ಅತಿ ಹೆಚ್ಚು ಮುತುವರ್ಜಿ ವಹಿಸಿ ಕಾರ್ಯಕ್ರಮಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದೆ. 1-2-3 ಬಾರಿ ಅದಕ್ಕೆ ಪೂರ್ವಭಾವಿ ಸಭೆಗಳನ್ನು ಕರೆದು ನಮ್ಮ ಉಸ್ತುವಾರಿ ಸಚಿವರುಗಳು ನಮ್ಮನ್ನೆಲ್ಲರನ್ನೂ ಒಂದು ಬಾರಿ ವೇಣೂರಿನಲ್ಲಿ, ಒಂದು ಬಾರಿ ವಿಧಾನಸೌಧದ ತಮ್ಮ ಕಚೇರಿಯಲ್ಲಿ ಎಲ್ಲ ಕಡೆ ಸಭೆಯನ್ನು ಕರೆದು ಅದಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು, ಎಲ್ಲ ಸಹಾಯವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಅಲ್ಲೊಂದು ಸಭೆಯನ್ನು ಕರೆಯಲಾಗಿದೆ. ಇದರಲ್ಲಿ ವಿಶೇಷವಾಗಿ ರಾಜ್ಯ ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ಬೆಟ್ಟದ ಸುತ್ತ ಇಂಟರ್ಲಾಕ್ ಅಳವಡಿಕೆ ಅಲ್ಪಸಂಖ್ಯಾತ ಇಲಾಖೆಯಿಂದ 1 ಕೋಟಿಯಷ್ಟು ವೆಚ್ಚದಲ್ಲಿ ಇಂಟರ್ಲಾಕ್ ವ್ಯವಸ್ಥೆಯನ್ನು ಮಾಡಲಾಗ್ತಿದೆ. ಡಾಂಬರೀಕರಣ, ಗೊಮ್ಮಟ ಬೆಟ್ಟದ ಸುತ್ತ 26 ಲಕ್ಷ ರೂಪಾಯಿಯ ವೆಚ್ಚದಲ್ಲಿ ಡಾಂಬರೀಕರಣ ಆಗಲಿದೆ. ಕುಡಿಯೋ ನೀರಿನ ವ್ಯವಸ್ಥೆ, ಅಷ್ಟು ಬರುವಂಥ ಜನರಿಗೆ ಕುಡಿಯೋ ನೀರಿನ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ 6 ಲಕ್ಷ ರೂಪಾಯಿಯ ಕುಡಿಯೋ ನೀರಿನ ವ್ಯವಸ್ಥೆಗೆ ಈಗಾಗಲೇ ಮಂಜೂರಾಗಿದೆ. ಕಲ್ಲು ಬಸದಿಯ ಹತ್ತಿರ ಒಂದು ತಡೆಗೋಡೆ ಕೂಡ ನಿರ್ಮಾಣ ಆಗಲಿಕ್ಕೆ 50 ಲಕ್ಷದ ಅನುದಾನವನ್ನು ಮಂಜೂರು ಮಾಡಲಾಗಿದೆ. ಸಭಾಭವನ, ಮುಂದಿನ ದಿನಗಳಲ್ಲಿ ಅಲ್ಲಿ ಸಭಾಭವನಕ್ಕೆ 50 ಲಕ್ಷ ರೂಪಾಯಿಯನ್ನು ಮಂಜೂರು ಮಾಡಲಾಗಿದೆ. ಸಾಕಷ್ಟು ಜನ ನಮ್ಮ ಧರ್ಮಸ್ಥಳ ಭಾಗದಿಂದ, ನಮ್ಮ ಮಂಗಳೂರು ಭಾಗದಿಂದ, ನಾರಾವಿ ಭಾಗದಿಂದ ಬರೋರಿಗೆ ಗುರಾಯಿನ್ ಕೆರೆಯಿಂದ ಹೊಸಂಗಡಿ ತನಕ ಲೋಕೋಪಯೋಗಿ ಇಲಾಖೆಯಿಂದ 1 ಕೋಟಿ ಮಂಜೂರು ಮಾಡಿ ಈಗಾಗಲೇ ರಸ್ತೆ ದುರಸ್ತಿ ಪ್ರಾರಂಭವಾಗಿದೆ. ಕೆಲಸ ಕೂಡ ಈಗಾಗಲೇ ಪ್ರಾರಂಭ ಮಾಡಲಾಗಿದೆ. ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗದಿಂದ ಕೊಳವೆ ಬಾವಿ ಕೂಡ ನಿರ್ಮಾಣ ಮಾಡಲಾಗಿದೆ. ಅತಿ ಹೆಚ್ಚು ಜನರಿರೋದ್ರಿಂದ ಮೆಸ್ಕಾಂನವರು ಈಗಾಗಲೇ ತಮ್ಮ ಸಹಾಯ ಹಸ್ತವನ್ನು ಕೊಟ್ಟಿದ್ದಾರೆ.
ಈಗಾಗಲೇ ಬೆಳ್ತಂಗಡಿಗೆ ಭೇಟಿ ಕೊಟ್ಟಂಥ ಮಾನ್ಯ ಸಚಿವರು ಕೂಡ ಆ ಕಾರ್ಯಕ್ರಮಕ್ಕೆ ಯಾವುದೇ ಲೋಪ ಬರಬಾರ್ದು, ಅಲ್ಲಿ ಲೋಡ್ನ ಯಾವುದೇ ಸಮಸ್ಯೆ ಆಗಬಾರ್ದು ಅಂತೇಳಿ ಎಲ್ಲ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಈಗ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ. ಮಹಾಮಸ್ತಕಾಭಿಷೇಕ ಸಂದರ್ಭದಲ್ಲಿ ರಾಜ್ಯದಿಂದ ಬೇರೆ ಬೇರೆ ಭಾಗದಿಂದ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಬಸ್ನ ವ್ಯವಸ್ಥೆ ಮತ್ತು ಎಲ್ಲ ಸಾರಿಗೆ ವ್ಯವಸ್ಥೆಯನ್ನು ಈಗಾಗಲೇ ಮಾಡಲಾಗಿದೆ. ಎಲ್ಲ ಇಲಾಖೆಗಳಿಂದ ಬರುವಂಥ ಮಕ್ಕಳಿರ್ಬೋದು, ಈ ಭಾಗದ ಜನರಿಗೆ ಬೇರೆ ಬೇರೆ ಇಲಾಖೆಗಳಿಂದ ಎಕ್ಸಿಬಿಷನ್ನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ನಮ್ಮ ಅರಣ್ಯ ಇಲಾಖೆ ಒಂದು ವಿಶೇಷವಾದ ಎಕ್ಸಿಬಿಷನ್ನ ಕೂಡ ಅಲ್ಲಿ ಹಾಕಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡ್ತಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಕೂಡ ಅಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದು ನಮ್ಮ ವೇಣೂರು ಮಹಾಮಸ್ತಕಾಭಿಷೇಕಕ್ಕೆ ಸರ್ಕಾರದಿಂದ ಆಗ್ತಿರುವಂಥ ಕಾರ್ಯಕ್ರಮಗಳು. ಸರ್ಕಾರಕ್ಕೆ ನಾವು ನಮ್ಮ ಬ್ಲಾಕ್ನ ವತಿಯಿಂದ ಕೂಡ ಒಂದು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಈಗ ಬಹುಶಃ ವಿಶ್ವದಲ್ಲೇ ನಿನ್ನೆ ರಾಜ್ಯಪಾಲರ ಭಾಷಣ ಕೇಳಿದ್ರೆ ವಿಶ್ವದಲ್ಲೇ ಒಂದು ಜಾಗತಿಕ ದಾಖಲೆ ಮಾಡಿದಂಥ ಸರ್ಕಾರಿ ಕಾರ್ಯಕ್ರಮ ಯಾವುದಾದ್ರೂ ಇದ್ದರೆ ಅದು ಕಾಂಗ್ರೆಸ್ ಕೊಟ್ಟಂಥ ಗ್ಯಾರಂಟಿಗಳು ಅಂತ ಭಾಳ ಘಂಟಾಘೋಷವಾಗಿ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. 58,000 ಕೋಟಿ ವೆಚ್ಚ ಮಾಡಿ ಈ ಗ್ಯಾರಂಟಿಗಳನ್ನು ಈಗಾಗಲೇ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಗ್ಯಾರಂಟಿ ಬಂದಾಗ ಭಾಳಷ್ಟು ಟೀಕೆಗಳು ಬಂತು. ಇದು ಸಾಧ್ಯವಿಲ್ಲ, ಇದು ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತ ಶಾಸಕರೇ ಬೆಳ್ತಂಗಡಿಯಲ್ಲಿ ಬಹಿರಂಗವಾಗಿ ಹೇಳಿಕೆ ಕೊಡುವುದನ್ನು ನಾವು ನೋಡಿದ್ದೇವೆ. BJPಯ ಕಾರ್ಯಕರ್ತರು ನಾವು ಮನೆಗಳಿಗೆ ಅಂಟಿಸಿದಂಥ ಸ್ಟಿಕ್ಕರ್ಗಳನ್ನು ಹರಿದು ಹಾಕಿ ಇದನ್ನು ಟೀಕೆ ಮಾಡುವಂಥದ್ದನ್ನು ಕೂಡ ಈ ಭಾಗದಲ್ಲಿ ನಾವು ನೋಡಿದ್ದೇವೆ. ಗ್ಯಾರಂಟಿಗಳನ್ನು ಕೊಟ್ಟರೆ ನಮ್ಮ ಆರ್ಥಿಕ ವ್ಯವಸ್ಥೆ ಬುಡಮೇಲಾಗುತ್ತೆ, ಈ ವ್ಯವಸ್ಥೆ ಸರಿ ಇಲ್ಲ ಅಂತ ನರೇಂದ್ರ ಮೋದಿ ಅವರು ಕೂಡ ಇದ್ರ ಬಗ್ಗೆ ಟೀಕೆಯನ್ನು ಮಾಡಿದ್ದನ್ನು ನಾವು ನೋಡಿದ್ದೇವೆ. ಆದರೆ ಮಿಂಚಿನ ವೇಗದಲ್ಲಿ ಸರ್ಕಾರ ಬಂದ ಕೆಲವೇ ತಿಂಗಳುಗಳಲ್ಲಿ, ಕೆಲವೇ ದಿನಗಳಲ್ಲಿ 3 ಗ್ಯಾರಂಟಿಯನ್ನು ಅನುಷ್ಠಾನಕ್ಕೆ ತಂದರು. ಯುವ ನಿಧಿ ನಮ್ಮ 5ನೇ ಗ್ಯಾರಂಟಿ ಆಗಿತ್ತು. ಈಗ 5ನೇ ಗ್ಯಾರಂಟಿ ಕೂಡ ಮಾರ್ಚ್ ತಿಂಗಳಲ್ಲಿ ಅದನ್ನು ಜಾರಿಗೆ ತಂದು ಎಲ್ಲ ಗ್ಯಾರಂಟಿ ನುಡಿದಂತೆ ನಡೆದಿದ್ದೇವೆ ಅನ್ನುವ ರೀತಿಯಲ್ಲಿ ಎಲ್ಲ ಗ್ಯಾರಂಟಿಗಳನ್ನು ಜಾರಿಗೆ ತಂದು ಒಂದು ದಾಖಲೆಯನ್ನು ನಿರ್ಮಾಣ ಮಾಡಿದ ಸರ್ಕಾರ ಯಾವುದಿದ್ದರೆ ಅದು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇದಕ್ಕೆ ವೆಚ್ಚ ಎಷ್ಟಾಗುತ್ತೆ? 58,000 ಕೋಟಿಯನ್ನು ಇದಕ್ಕೆ ಇಟ್ಟಿದ್ದಾರೆ. ನಮ್ಮ ಬಜೆಟ್ಟು 3 ಲಕ್ಷ ಕೋಟಿಯ ಬಜೆಟ್ ಆಗಿರೋದ್ರಿಂದ 58,000 ಕೋಟಿ ನಮಗೇನು ದೊಡ್ಡ ಹೊರೆ ಆಗಿಲ್ಲ. ಯಾಕೆ ನಾನು ನಿಮಗೆ ಈ ಪಟ್ಟಿಯನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವತ್ತು ಈ ಗ್ಯಾರಂಟಿಗಳನ್ನು ಕೊಟ್ಟ ಮೇಲೂ ಕೂಡ ಇಷ್ಟು ಕಾಮಗಾರಿಗಳು ಈ ಭಾಗದಲ್ಲಿ ಆಗ್ತಾ ಇದೆ. ಇಲ್ಲಿ ಶಾಸಕರನ್ನು ಕಾಂಗ್ರೆಸ್ ಶಾಸಕರು ಇಲ್ಲದೇ ಇದ್ರೂ ಕೂಡ ಸರ್ಕಾರ ಯಾವುದೇ ಮಲತಾಯಿ ಧೋರಣೆಯನ್ನು ಮಾಡದೆ ಎಲ್ಲ ಭಾಗಕ್ಕೂ ಒಂದು ಸರಿಯಾಗಿ ಹಣವನ್ನು ಬಿಡುಗಡೆ ಮಾಡುವ ರೀತಿಯಲ್ಲಿ ಇಲ್ಲಿ ಒಂದಿಷ್ಟು ಕೆಲಸಗಳನ್ನು ನಾವು ಈಗಾಗಲೇ ಕೈಗೆತ್ತಿಕೊಂಡಿದ್ದೇವೆ. ಅದರಲ್ಲಿ ಸಣ್ಣ ನೀರಾವರಿ ಯೋಜನೆ ಅಡಿಯಲ್ಲಿ ಬೆಳ್ತಂಗಡಿ ತಾಲೂಕಿನ ನಡ ಗ್ರಾಮದ ಕೊಲ್ಲೊಟ್ಟು ಎಂಬಲ್ಲಿ ವೆಂಟೆಡ್ ಡ್ಯಾಮ್ನ ಕಾಮಗಾರಿ, ಇಂದಬೆಟ್ಟು ಗ್ರಾಮದಲ್ಲಿ ರಸ್ತೆ ಕಾಮಗಾರಿ, ಆರಂಬೋಡಿ ಪಾನಿಮೇರು ಕುಂಜಾಡ ರಸ್ತೆಯಲ್ಲಿ ಅಭಿವೃದ್ಧಿ 25 ಲಕ್ಷ ರೂಪಾಯಿಯ ರಸ್ತೆ ಕಾಮಗಾರಿ, ಕರಾಯ ಗ್ರಾಮದಲ್ಲಿ ರಸ್ತೆ ಕಾಮಗಾರಿ, ಕಳಿಯ ಓಡಿಲ್ನಾಲ ನಮ್ಮ ಉಜಿರೆ, ವಿಶೇಷವಾಗಿ ಅಲ್ಪಸಂಖ್ಯಾತ ಕಲ್ಯಾಣ ವತಿಯಿಂದ ತಣ್ಣೀರು ಪಂಥದ ಗ್ರಾಮದ ಬದ್ರಿಯಾ ಜುಮ್ಮಾ ಮಸೀದಿ ಸಮುದಾಯ ಭವನ ಕಟ್ಟಡ ನಿರ್ಮಾಣಕ್ಕೆ 15 ಲಕ್ಷ ರೂಪಾಯಿ, ನಮ್ಮ ಸುಲ್ಕೇರಿ ಬಸದಿಗೆ 50 ಲಕ್ಷ ರೂಪಾಯಿ, ನಮ್ಮ ನಾರಾವಿ ಬಸದಿಗೆ 50 ಲಕ್ಷ ರೂಪಾಯಿ, ಕಕ್ಕಿಂಜೆ ನಮ್ಮ ಪಲ್ಲಿಗೆ ಅಲ್ಲೊಂದು 50 ಲಕ್ಷ ರೂಪಾಯಿ. ಇದು ಪಟ್ಟಿ ಯಾಕೆ ನಿಮಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವ ಇಲಾಖೆಯೂ ಹಿಂದೆ ಬಿದ್ದಿಲ್ಲ. PWD ಇರ್ಬೋದು, ಸಣ್ಣ ನೀರಾವರಿ ಇರ್ಬೋದು, ಅಲ್ಪಸಂಖ್ಯಾತರ ಇಲಾಖೆ ಇರ್ಬೋದು, ಅಥವಾ ಯಾವ ಇಲಾಖೆಯು ಹಿಂದೆ ಬೀಳದೆ ಎಲ್ಲ ಕಾಮಗಾರಿಯನ್ನು ಪೂರ್ಣ ಮಾಡುವಂಥ ಇಲ್ಲಿಗೆ ಅನುದಾನವನ್ನು ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಈಗ ಶಿಲಾನ್ಯಾಸ ಈಗಾಗಲೇ ನಾವು ಪ್ರಾರಂಭ ಮಾಡ್ತೇವೆ. ಈ ಉಸ್ತುವಾರಿ ಸಚಿವರೇ ಬರಬೇಕು. ಯಾಕಂತ ಹೇಳಿದ್ರೆ ಇದು ಕಾಂಗ್ರೆಸ್ ಸರ್ಕಾರ ಕೊಡೋದ್ರಿಂದ ಉಸ್ತುವಾರಿ ಸಚಿವರೇ ಬರಬೇಕು ಅಂತ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. ಈಗ ನಮ್ಮ ಮೇಲೆ ಒಂದು ದೊಡ್ಡ ಆರೋಪವನ್ನು ಶಾಸಕರು ಮಾಡ್ತಾ ಇದ್ದಾರೆ. ಅವರು ಧಾರ್ಮಿಕ ವೇದಿಕೆಯಲ್ಲೂ ಕೂಡ ಹೋಗಿ ಈ ಕಾಂಗ್ರೆಸ್ನವರು ನಮ್ಮ ಕೆಲಸವನ್ನು ನಿಲ್ಲಿಸ್ತಾ ಇದ್ದಾರೆ ಅನ್ನುವ ಆರೋಪವನ್ನು, ಗುರುತರವಾದ ಆರೋಪವನ್ನು ಮಾಡ್ತಿದ್ದಾರೆ. ಒಂದು ವಿಚಾರ ನಾನು ಭಾಳ ಸ್ಪಷ್ಟವಾಗಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಅಭಿವೃದ್ಧಿಯ ವಿರೋಧ ಯಾವತ್ತೂ ಕೂಡ ಮಾಡಿಲ್ಲ, ಯಾವತ್ತೂ ಮಾಡೋದೂ ಇಲ್ಲ. ನಾವು ಅಭಿವೃದ್ಧಿಯ ಪರ ಇರುವಂಥ ಸರ್ಕಾರ. ನಮ್ಮ ಚುನಾವಣೆ ಭಾಷಣದಲ್ಲಾಗಲಿ, ಚುನಾವಣೆ ನಮ್ಮ ಪ್ರಣಾಳಿಕೆಯಲ್ಲಾಗಲಿ ನಾವು ಅಭಿವೃದ್ಧಿಯ ಪರ ನಿಲ್ಲುವಂಥ ಸರ್ಕಾರ ಅಂತ ಈಗಾಗಲೇ ಹೇಳಿದ್ದೇವೆ. ಆದರೆ ಒಂದು ಮಾತು ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಚುನಾವಣೆ ಪ್ರಾರಂಭ ಆಗುವ ಕೆಲವೇ ತಿಂಗಳುಗಳು ಮುಂಚೆ ಜನರನ್ನು ಮೂರ್ಖರನ್ನಾಗಿ ಮಾಡುವಂಥ ಒಂದು ಹೇಳಿಕೆಗಳನ್ನು ಶಾಸಕರು ಕೊಟ್ಟರು. ಅದು ಯಾವ ಹೇಳಿಕೆ ಅಂದರೆ, 400 ಕೋಟಿ ಅನುದಾನ ಬಂದಿದೆ,
ಎಲ್ಲ ಕಡೆ ನಾವು ರಸ್ತೆ ಮಾಡ್ತೇವೆ ಅನ್ನುವ ಒಂದು ಹೇಳಿಕೆಯನ್ನು ಶಾಸಕರು ಕೊಟ್ಟರು. ಒಂದಷ್ಟು ರಸ್ತೆಗಳಲ್ಲಿ ತೆಂಗಿನಕಾಯಿ ಹೊಡೆಯುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಒಂದಷ್ಟು ಬ್ಯಾನರ್ಗಳನ್ನು ಅಳವಡಿಸುವ ಕೆಲಸ ಕೂಡ ಮಾಡಿದ್ರು. ಒಂದು ಲೋಡು ಜಲ್ಲಿ ತರೋದು, ಒಂದು ಲೋಡು ಹೊಯ್ಗೆ ತರೋದು, ಅಲ್ಲಿ ಹಾಕಿ ಯಾವ ಪೂಜೆ ಮಾಡಿ ಈ ಎಲ್ಲ ಕಾಮಗಾರಿಗಳನ್ನು ನಾವು ಮಾಡ್ತೇವೆ ಅಂತ ಸುಳ್ಳು ಭರವಸೆಯನ್ನು ಕೊಟ್ಟು ಜನರನ್ನು ಮೂರ್ಖರನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡಿದ್ರು. ನಾವು ಯಾವ ಕಾಮಗಾರಿಯನ್ನು ತಡೆಗಟ್ಟಿಲ್ಲ. ಆದರೆ ಈ ಸುಳ್ಳು ಆಶ್ವಾಸನೆ ಕೊಟ್ಟಿರುವಂಥದ್ದನ್ನು ಜನರ ಮುಂದೆ ನಾವು ಇಡಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಮತ್ತು ಕೆಲವು ಕಾಮಗಾರಿಗಳನ್ನು ನಾವು ತಡೆ ಹಿಡಿದಿದ್ದೇವೆ. ಅದು ಯಾವ ಕಾಮಗಾರಿ ಅಂತ ನೀವು ಕೇಳಬೇಕು. ಅದು ಯಾವ ಕಾಮಗಾರಿ ಅಂದರೆ, ಯಾವ ಕಾಮಗಾರಿಗಳಲ್ಲಿ 40% ವಾಸನೆ ಇದೆ, ಅದರ ಬಗ್ಗೆ ನಾವು ದೂರು ಕೊಟ್ಟಿದ್ದೇವೆ. ಯಾವ ಕಾಮಗಾರಿಗಳು ಕೆಲಸನೇ ಆಗದೆ ಬಿಲ್ ಪಾವತಿ ಆಗಿದೆ, ಅದನ್ನು ನಾವು ನಿಲ್ಲಿಸುವ ಕ್ರಮವನ್ನು ಕೈಗೊಂಡಿದ್ದೇವೆ. ಯಾವ ಕಾಮಗಾರಿಗಳಲ್ಲಿ ಉದ್ಘಾಟನೆ ಮಾಡಿದ ನಂತರ ಕೂಡ ಅದರ ಬೀಗ ತೆರೆಯದ ಕೆಲಸವನ್ನು ಮಾಡಿದರೆ ಆ ಕಾಮಗಾರಿಗಳನ್ನು ನಿಲ್ಲಿಸಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೇವೆ. ವಸಂತ ಬಂಗೇರವರು ಶಾಸಕರಾಗಿ ಆ ಸ್ಥಾನದಿಂದ ಇಳಿದ ನಂತರ ಒಂದಷ್ಟು ಅನುದಾನವನ್ನು ಬೆಳ್ತಂಗಡಿಗೆ ತಂದಿದ್ರು. ಈ ಶಾಸಕರು 2018ರಲ್ಲಿ ಶಾಸಕರಾದಾಗ ಆ ಎಲ್ಲ ಕಾಮಗಾರಿಗಳನ್ನು ಸ್ಥಗಿತ ಮಾಡಿ ಚೇಂಜ್ ಆಫ್ ವರ್ಕ್ ಮಾಡಿ ಬೇರೆ ಕೊಡುವಂಥ ಕೆಲಸ ಮಾಡಿದ್ದಾರೆ. ನಾವು ಆ ಕೆಲಸಕ್ಕೆ ಕೈ ಹಾಕಿಲ್ಲ ಅನ್ನೋ ವಿಚಾರವನ್ನು ಕೂಡ ಸ್ಪಷ್ಟವಾಗಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಗುರಿಪಳ್ಳ ಸೇತುವೆಗೆ ಅನುದಾನ ಮಂಜೂರಾಗಿದೆ. ಅನುದಾನ ಇನ್ನೂ ಹೆಚ್ಚಿನ ಅನುದಾನ ಅಲ್ಲಿ ಬೇಕಿರೋದ್ರಿಂದ ಒಂದು ಪ್ರಸ್ತಾವನೆಯನ್ನು ನಾವು PWD ಇಲಾಖೆಗೆ ಸಲ್ಲಿಸಿದ್ದೇವೆ. ಅವರು SCಗೆ ಕಳಿಸಿ ಆ ಸೇತುವೆ, ಯಾಕಂತಂದರೆ ನಾನು ಆ ಸೇತುವೆ ಹತ್ರ ಭೇಟಿ ಕೊಟ್ಟಿದ್ದೇನೆ. ಭಾಳ ಹಳೆಯ ಸೇತುವೆ, ಭಾಳ ದೊಡ್ಡ ವ್ಯಾಪ್ತಿಗೆ ಸಂಪರ್ಕ ಕಲ್ಪಿಸುವಂಥ ಸೇತುವೆ. ಕೆಳಗಡೆ ಅಲ್ಲೂ ಬಿರುಕು ಬಿಟ್ಟಿದೆ. ಈಗ ಏನಾದರೂ ದೊಡ್ಡ ಮಳೆ ಬಂದರೆ ಆ ಸೇತುವೆ ಕೊಚ್ಚಿಕೊಂಡು ಹೋಗುವಂಥ ಪರಿಸ್ಥಿತಿಯಲ್ಲಿದೆ. ಅದು ತಕ್ಷಣ ಅದನ್ನು ಪ್ರಾರಂಭ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಈಗ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಒಂದಷ್ಟು ಅನುದಾನಗಳಿದೆ. ಆ ಅನುದಾನವನ್ನು ಕೆಲವು ಚರ್ಚು, ಮಸೀದಿ ಅಥವಾ ನಮ್ಮ ಬಸದಿಗಳಿಗೆ ಅದನ್ನು ಮೀಸಲಿಡುವಂಥ ಕೆಲಸ ಸಿಯೋನ್ ಆಶ್ರಮದವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಅಲ್ಪಸಂಖ್ಯಾತ ಇಲಾಖೆಗೆ ಅರ್ಜಿಯನ್ನು ಹಾಕಿದ್ದಾರೆ. ಅದನ್ನು ಅಲ್ಲಿಯ ಜನರ ಪರಿಸ್ಥಿತಿಯನ್ನು ನೋಡಿ ನಾವು ಅಲ್ಲಿ ಕೆಲವು ತೊಡಕುಗಳನ್ನು ನಿವಾರಣೆ ಮಾಡಿ ಅವರಿಗೆ ಅನುದಾನ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಹಿಂದೆ ಮಾಮಸ್ತಕಾಭಿಷೇಕ ನಡೀತು. ಆ ಕಾಲದಲ್ಲೂ ಕೂಡ ಅಲ್ಲಿಗೆ ಸರಿಸುಮಾರು 1,80,00,000 ಅನುದಾನ ಮಾತ್ರ ಬಂದಿರುವಂಥದ್ದು. ಈ ಬಾರಿ ಅದಕ್ಕಿಂತ ಹೆಚ್ಚಿನ ಅನುದಾನವನ್ನು, ಒಂದು ರಸ್ತೆಗೆ ಅದು 1 ಕೋಟಿ ಅನುದಾನ, ಅದು ಬಿಟ್ಟು ಬೇರೆ ಇಲಾಖೆಯಿಂದ ನಾನು ನಿಮಗೆ ಕೊಟ್ಟಿರುವ ಪಟ್ಟಿಯಲ್ಲಿ ನೋಡಿದ್ರೆ ಇದೆ, ಅದು ಬೇರೆ ಇಲಾಖೆಯಿಂದ ಒಂದಷ್ಟು ಅನುದಾನವನ್ನು ನಾವು ತಂದುಕೊಟ್ಟಿದ್ದೇವೆ. ಈಗಾಗಲೇ ಶಾಸಕರನ್ನು, ಎಲ್ಲ ಅಧಿಕಾರಿಗಳನ್ನು ಉಸ್ತುವಾರಿ ಸಚಿವರು ವೈಯಕ್ತಿಕವಾಗಿ ಭೇಟಿಯಾಗಿ ಆ ಸಮಿತಿಯವ್ರನ್ನ ಕೂಡ ಅವರ ಕಚೇರಿಗೆ ಬೆಂಗಳೂರಿಗೆ ಕರೆಸಿ ಅವರ ಪ್ರಸ್ತಾವನೆಯನ್ನು ಕೇಳಿದ್ದಾರೆ. ಅವರು ಯಾವ ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಸಮರ್ಪಕವಾಗಿ ಅವರು ಸ್ಪಂದಿಸಿದ್ದಾರೆ. ಪಶ್ಚಿಮ ಘಟ್ಟ ಪ್ರಪಂಚದಲ್ಲೇ ಇರುವಂಥ 8 ಬಯೋಡೈವರ್ಸಿಟಿ ಹಾಟ್ಸ್ಪಾಟಲ್ಲಿ ಒಂದು ಅತ್ಯಂತ ಸೂಕ್ಷ್ಮವಾದ ಘಟ್ಟ ಪ್ರದೇಶ. ಶೋಲಾ ಫಾರೆಸ್ಟ್ ರೇಂಜ್ಗೆ ಬರುವಂಥ ಒಂದು ಸೂಕ್ಷ್ಮವಾದ ಪ್ರದೇಶ. ನಮ್ಮ ಪುಣ್ಯ, ನಾವು ಅಂಥ ಒಂದು ಪಶ್ಚಿಮ ಘಟ್ಟದ ತಪ್ಪಲಲ್ಲಿ ನಾವು ಹುಟ್ಟಿದ್ದೇವೆ. ಯಾವುದೇ ಕಾರಣಕ್ಕೂ ಸುಪ್ರೀಂ ಕೋರ್ಟು ಮತ್ತು ಹಸಿರು ನ್ಯಾಯಪೀಠ ಇದನ್ನು ಸೂಕ್ಷ್ಮವಾಗಿ ಗಮನಿಸುವಂಥ ಒಂದು ಭೂಪ್ರದೇಶ. ಇಲ್ಲಿ ಪಂಚಾಯತ್ನಿಂದ ಪಾರ್ಲಿಮೆಂಟ್ವರೆಗೂ ಕೂಡ BJPಯ ಆಡಳಿತ ಇದ್ದಾಗ ಕೂಡ ಇಲ್ಲಿ ಯಾವುದೇ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಶಾಸಕರ ಕೈಯಲ್ಲಿ ಆಗಿಲ್ಲ. ಆದರೆ ನಮ್ಮ ಶಾಸಕರು ಒಂದು ವಿಶೇಷವಾದ ಶಾಸಕರು. ಕಲ್ಲರ್ ಕಾಗೆಯನ್ನು ಭಾಳ ಚೆನ್ನಾಗಿ ಆರಿಸಲಿಕ್ಕೆ ಅವ್ರಿಗೆ ಗೊತ್ತು. ಅವರು ಅಲ್ಲಿಗೆ ಹೋಗಿ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ, ಅದಕ್ಕೆ ಮೂಡಿಗೆರೆಯ ಶಾಸಕರು, ಹೊಸದಾಗಿ ಬಂದಂಥ ಮೂಡಿಗೆರೆಯ ಶಾಸಕರು, ಅವರು ಕೂಡ ವಕೀಲರು, ನಮ್ಮ ಆತ್ಮೀಯರು, ನಯನ ಮೋಟಮ್ನವರು, ಅವ್ರನ್ನ ಕರೆಸಿ ಒಂದು ಕಲರ್ಫುಲ್ ಚಿತ್ರಣವನ್ನು ಅವ್ರ ಮುಂದೆ ಕೊಟ್ಟಿದ್ದಾರೆ. ಇಲ್ಲಿಂದ ಮಾರ್ಗ ಆಗುತ್ತೆ, ಮಾರ್ಗ ಕೆಳಗಡೆ ಇಳಿದ್ರೆ ಟೂರಿಸಂ ಇಂಪ್ರೂವ್ ಆಗುತ್ತೆ, ಎಜುಕೇಷನ್ ಇಂಪ್ರೂವ್ ಆಗುತ್ತೆ, ಜನರಿಗೆ ಸುಲಭ ಆಗುತ್ತೆ. ಯಾಕೆ ಇವ್ರ ಸಮಯದಲ್ಲಿ ಇವ್ರು ಮಾಡಲಿಲ್ಲ? ಪಂಚಾಯತ್ನಿಂದ ಪಾರ್ಲಿಮೆಂಟ್ವರೆಗೂ ಇವ್ರದೇ ಸರ್ಕಾರ ಇದ್ದಾಗ ಯಾವ ಅಲ್ಲಿ ಕಾಮಗಾರಿ ಇವ್ರಿಗೆ ಮಾಡಲಿಕ್ಕೆ ಆಗಲಿಲ್ಲ. ಈಗ ನಯನ ಮೋಟಮ್ಮನವ್ರನ್ನ ಕರೆಸಿ ಅಲ್ಲಿ ರೌಂಡ್ ಹೊಡಿಸಿ ಇದನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದು ಅಲ್ಲಿಯ ಸೂಕ್ಷ್ಮ ಪ್ರದೇಶಕ್ಕೆ ಧಕ್ಕೆ ಬರುತ್ತೆ. ಆದರೆ ಅಲ್ಲಿಯ ಜನರ ಹತ್ರ ಕೂಡ ನಾವು ಹೋಗಿ ಮಾತಾಡಿದ್ದೇವೆ. ಅವರು ಇದ್ರ ಬಗ್ಗೆ, ಇವರ ಈ ಕೆಲವು ಸುಳ್ಳು ಹೇಳಿಕೆಗಳ ಬಗ್ಗೆ ಅವರು ತಗಾದೆಯನ್ನು ತೆಗೆದಾಗ ರಾತ್ರಿ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಹೊಡಿಸುವಂಥ ಕೆಲಸ ಕೂಡ ಮಾಡಿದ್ದಾರೆ. ಅವನ ಹೊಡೆದು ಅವನ ಮುಖಕ್ಕೆ ಗಾಯವನ್ನು ಮಾಡಿ ಇವತ್ತು ಕೂಡ ಅವನು ಒಂದು ಅಟ್ರಾಸಿಟಿ, ಒಂದು ಫೇಕ್ ಅಟ್ರಾಸಿಟಿ ಕೇಸನ್ನು ಕೂಡ ಅವನ ಮೇಲೆ ದಾಖಲು ಮಾಡಿಸಿ ಇವತ್ತು ಇನ್ನೂ ಕೂಡ ಅವನು ಆಸ್ಪತ್ರೆಯಲ್ಲಿ ಮಲಗಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ.
ಈಗ ನಮ್ಮ ಎಮ್ ಎಲ್ ಎ ಏನಂದರೆ ಅವರು ಕೇಳೋಕ್ಕಾಗ್ತಾ ಇಲ್ಲ ಅನುದಾನ, ಕಾಂಗ್ರೆಸ್ನ ಎಮ್ ಎಲ್ ಎ ಕರೆಸಿ ಕಾಂಗ್ರೆಸ್ನ ಎಮ್ ಎಲ್ ಎ ವತಿಯಿಂದ ಅದನ್ನು ಕೇಳಿಸ್ಬೇಕು ಅಂತ ಅವ್ರನ್ನ ಕರೆಸಿದ್ದಾರೆ. ಯಾಕಂತಂದರೆ ಆ ಭಾಗದಿಂದ ಅಲ್ಲಿ ಮೂಡಿಗೆರೆ ಮತ್ತು ಈ ಎರಡು ವ್ಯಾಪ್ತಿಗೆ ಅಂಟಿಕೊಂಡಿರುವಂಥ ಕ್ಷೇತ್ರದಿಂದ ಅವ್ರನ್ನ ಅಲ್ಲಿ ಕರೆಸಿ ಒಂದು ಸಣ್ಣ ರಾಜಕೀಯ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸಾಧ್ಯ ಇಲ್ಲ. ಅದೇ ಹೊಸಬರಿಗೆ ಈ ಥರ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಒಬ್ಬ ಶಾಸಕರ ಅತ್ಯಂತ ಬಾಲಿಶ ಹೇಳಿಕೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಶಾಸಕರು ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಯಾವುದೇ ರಾಗ ದ್ವೇಷ ಇಲ್ಲದೆ ನಾವು ಎಲ್ಲರಿಗೂ ಸಮರಾಗಿ ನಾವು ನೋಡ್ತೇವೆ ಅನ್ನುವ ವಿಚಾರದಲ್ಲಿ ಅವರು ಪ್ರಮಾಣವನ್ನು ಸ್ವೀಕಾರ ಮಾಡಿರ್ತಾರೆ. ಆದರೆ ಪ್ರಮಾಣ ಸ್ವೀಕಾರ ಮಾಡಿದ ಮರುಕ್ಷಣದಿಂದ ಅದಕ್ಕೆ ತದ್ವಿರುದ್ಧವಾಗಿ ಅವರು ನಡ್ಕೊಳ್ತಾ ಇದ್ದಾರೆ. ಒಬ್ಬ ಶಾಸಕನಿಗೆ ಅವ್ರು ಇನ್ನೊಂದು ಮಾತು ಕೂಡ ಹೇಳಿದರು, ಯಾವ ಧರ್ಮದವರು ಎಷ್ಟು ತೆರಿಗೆಯನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನ ನಾನೀಗ ಬಟನ್ ಒತ್ತಿ ಹೇಳ್ಬೋದು, ಅಷ್ಟು ತಂತ್ರಜ್ಞಾನ ಮುಂದುವರೆದಿದೆ ಅನ್ನೋ ವಿಚಾರವನ್ನು ಕೂಡ ಅವ್ರು ಹೇಳಿದ್ರು. ನಾನು ನೋಡಿದಾಗ 2000 ಒಂದು 5-6 ವರ್ಷದ ಮುಂಚೆ ಒಂದು ನೋಟು ರದ್ದತಿ ಬಂದಾಗ ನೋಟಿನಲ್ಲಿ ಚಿಪ್ಪಿದೆ ಅನ್ನೋ ವಿಚಾರವನ್ನು ನಾವು ನೋಡಿದ್ವಿ. ಆ ರೀತಿಯ ಬಾಲಿಶ ಹೇಳಿಕೆ ಇದು. ಒಂದು ಬಟನ್ ಒತ್ತಿದ್ರೆ ಹಿಂದೂಗಳು ಎಷ್ಟು ಟ್ಯಾಕ್ಸ್ ಕೊಡ್ತಿದ್ದಾರೆ, ಮುಸಲ್ಮಾನರು ಎಷ್ಟು ಕೊಡ್ತಿದ್ದಾರೆ, ಕ್ರೈಸ್ತರು ಎಷ್ಟು ಕೊಡ್ತಿದ್ದಾರೆ ಅಂತ ಬರುತ್ತೆ ಅನ್ನೋ ಬಾಲಿಶ ಹೇಳಿಕೆಯನ್ನು ಕೊಡ್ತಾ ಇರೋದು ನೋಡಿದ್ರೆ ನಮಗೆ ಆಶ್ಚರ್ಯವಾಗುತ್ತೆ. ಈ ಅದ್ಭುತವಾದ ಭಾರತದ ಸೌಹಾರ್ದತೆಯನ್ನು, ಭ್ರಾತೃತ್ವವನ್ನು ಈ ರೀತಿ ಹೊಡೆಯುವಂಥ ಕೆಲಸವನ್ನು ಖಂಡಿತ ಯಾರು ಕೂಡ ಮಾಡಬಾರ್ದು. ಇದನ್ನು ನಾವೆಲ್ಲ ಖಂಡಿಸಲೇಬೇಕಾಗುತ್ತೆ. ಈಗ ಸಂವಿಧಾನ ಮತ್ತು ಕಾನೂನು, ಒಂದು ಲಿಖಿತ ಕಾನೂನಿದೆ, ಒಂದು ಅಲಿಖಿತ ಕಾನೂನಿದೆ. ಅದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈ ದೇಶದ ಎಲ್ಲ ವ್ಯವಸ್ಥೆಗಳನ್ನು ನಾವು ನೋಡಿದಾಗ ಕೆಲವು ವಿಚಾರಗಳನ್ನು ನಾವು ಮುಟ್ಟದೆ ಹಾಗೆ ಬಿಟ್ಟರೆ ಅದು ತನ್ನಷ್ಟಕ್ಕೆ ತಾನೇ ನಡ್ಕೊಂಡು ಬರ್ತಾ ಇದೆ. ಸೂರ್ಯಚಂದ್ರರವರೆಗೂ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ. ನಮ್ಮ ಧಾರ್ಮಿಕ ವ್ಯವಸ್ಥೆಗಳು, ನಮ್ಮ ಆಚಾರ ವಿಚಾರಗಳು ಕೇವಲ ಈ ತುಳುನಾಡಿನಲ್ಲಿ ಮಾತ್ರ ಅಲ್ಲ, ಇಡೀ ನಮ್ಮ ಭಾರತ ದೇಶದ ಕೆಲವು ವಿಚಾರಗಳನ್ನು ನೋಡಿದಾಗ ಅದು ತನ್ನಷ್ಟಕ್ಕೆ ತಾನೇ ನಡ್ಕೊಂಡು ಬರ್ತಿದೆ. ಯಾರೂ ಕೂಡ ಅದಕ್ಕೆ ಇವತ್ತವರೆಗೂ ಅಡ್ಡಿಪಡಿಸಿಲ್ಲ. ಕೋಳಿ ಅಂಕ ತುಳುನಾಡಿನ ಒಂದು ಸಾಂಸ್ಕೃತಿಕ ನೆಲೆಯಲ್ಲಿ ಅದು ನಿಂತಂಥ ಒಂದು ಆಟ. ಅದನ್ನು ಇವತ್ತವರೆಗೂ ಯಾರೂ ಅದನ್ನು ವಿರೋಧಿಸಿಲ್ಲ, ಯಾರೂ ಅದನ್ನು ವಿರೋಧಿಸೋಕ್ಕೂ ಹೋಗಲ್ಲ. ತುಳುನಾಡಂತ ಹೇಳಿದ ತಕ್ಷಣ ನಮಗೆ ಕಣ್ಣ ಮುಂದೆ ಬರುವುದು ಯಕ್ಷಗಾನ, ಭೂತಾರಾಧನೆ, ಕಂಬಳ ಮತ್ತು ಈ ಕೋಳಿ ಅಂಕದಂಥದ್ದು. ಅದನ್ನು ಯಾರೂ ಕೂಡ ವಿರೋಧಿಸಿಲ್ಲ. ಆದರೆ ಯಾವ ಶಾಸಕರು KDP ಅಂತ ಸಭೆಯಲ್ಲಿ ನಮ್ಮ ಅಭಿವೃದ್ಧಿಯ ವಿಚಾರ, ನಮ್ಮ ಬೇರೆ ಬೇರೆ ಅನುದಾನಗಳ ವಿಚಾರವನ್ನು ಮಾತಾಡೋದನ್ನು ಬಿಟ್ಟು ಆ KDP ಸಭೆಯಲ್ಲಿ ಕೋಳಿ ಅಂಕದ ವಿಚಾರವನ್ನು ಮಾತಾಡಲಿಕ್ಕೆ ಹೋಗಿದ್ದಾರೆ. ಇವತ್ತು ಗೊತ್ತಿಲ್ಲ, ಇವತ್ತು ಸೆಷನ್ನಲ್ಲೂ ಕೂಡ ಮಾತಾಡ್ಬಿಡ್ತಾರೆ. ಯಾಕಂತಂದರೆ ಅಲ್ಲಿ ಮಾತಾಡಿದ ನಂತರ ಅದಕ್ಕೆ ಕೆಲವು ಕಾನೂನು ವಿಚಾರ ಕೆಲವ್ರನ್ನ ಪ್ರಶ್ನೆ ಮಾಡಿದಾಗ ಅಧಿಕಾರಿಗಳು ಅದರ ಹಿಂದೆ ಇರುವಂಥ ಕಾನೂನಿನ ಬಗ್ಗೆ ಹೇಳಲೇಬೇಕಾಗುತ್ತೆ. ಅವರು ಯಾರೋ ಅಧಿಕಾರಿಗಳು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಅವರು ಮಾಡಿದ ಒಂದು ಅನರ್ಥದಿಂದ ಈ ಎಲ್ಲ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅವರಿಗೆ ಪ್ರಚಾರ ಬೇಕು ಅಂತ ಹೇಳಿದ್ರೆ ಅವರು ಪ್ರಚಾರ ತಗೊಳ್ಳಿ, ಆದರೆ ತುಳುನಾಡಿನ ಸಂಸ್ಕೃತಿಗೆ ಧಕ್ಕೆ ತಂದು ಅವರು ಪ್ರಚಾರ ಮಾಡೋದನ್ನು ನಾವು ಖಂಡಿಸ್ತೇವೆ. ಈಗ ನಾವೊಂದು 70% ಕಾಡು ಪ್ರದೇಶ ಇರುವಂಥ ಒಂದು ಭಾಗದಲ್ಲಿ ನಾವು ಬದುಕ್ತಾ ಇದ್ದೇವೆ. ಚಿಕ್ಕಮಗಳೂರು, ಬೆಳ್ತಂಗಡಿ, ಸುಳ್ಯ ಮತ್ತು ಕೊಡಗು. ಚಿಕ್ಕಮಗಳೂರು ರೇಂಜ್ನಿಂದ ಬೆಳ್ತಂಗಡಿಗೆ ಬಂದು ಬೆಳ್ತಂಗಡಿಯಿಂದ ಪುಷ್ಪಗಿರಿ ರೇಂಜ್ಗೆ ಹೋಗಿ ಕೊಡಗಿನವರೆಗೂ ಹೋಗುವಂಥ ದಾರಿ ನಮ್ಮ ಆನೆ ಕಾರಿಡಾರು. 56 ಆನೆಗಳು ಈ ಭಾಗದಲ್ಲಿದೆ. 8 ಆನೆಗಳ ಕುಟುಂಬವನ್ನು ಈಗಾಗಲೇ ಅರಣ್ಯ ಇಲಾಖೆ ಗುರುತು ಮಾಡಲಾಗಿದೆ. ಈ ಕಾರಿಡಾರ್ನಲ್ಲಿ ಬರುವಂಥ ಆನೆಗಳು ಬೆಳ್ತಂಗಡಿಯ ಈ ಭಾಗಕ್ಕೆ ಪಾಸಾಗುವಾಗ ಈಗಿರುವಂಥ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಅದರ ತಡೆಗೋಡೆಗಳನ್ನು ನೀವು ನೋಡಿದ್ರೆ ಆ ತಡೆಗೋಡೆಗಳು 15 ಫೀಟು 18 ಫೀಟ್ನ ತಡೆಗೋಡೆಗಳನ್ನು ಎರಡೂ ಭಾಗದಲ್ಲಿ ಮಾಡಿದ್ದಾರೆ. ಗುಂಡ್ಯದಿಂದ ಹಿಡಿದು ನಮ್ಮ ಉಪ್ಪಿನಂಗಡಿವರೆಗೂ ತಡೆಗೋಡೆಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಭಾಳ ದೊಡ್ಡ ತಡೆಗೋಡೆಗಳನ್ನು ಈಗಾಗಲೇ ನಿರ್ಮಾಣ ಮಾಡಿದ್ದಾರೆ.
ಸಾಂಪ್ರದಾಯಿಕವಾಗಿ ತಲೆತಲಾಂತರದಿಂದ ವರ್ಷಾನುಗಟ್ಟಲೆಯಿಂದ ಬರುವಂಥ ಆನೆಗಳಿಗೆ ಅದು ಅಡಚಣೆಯನ್ನು ಉಂಟು ಮಾಡ್ತಾ ಇದೆ. ಆನೆಗಳು ಬರುವಂಥ ದಾರಿಯಲ್ಲಿ ಈ ತಡೆಗೋಡೆಗಳು ಬಂದಾಗ ಅದು ತೋಟಕ್ಕೆ ನುಗ್ಗುವಂಥ ಕೆಲಸವನ್ನು ಮಾಡ್ತಾ ಇದೆ. ಸಾಕಷ್ಟು ಹಾನಿ ಕೂಡ ಉಂಟು ಮಾಡ್ತಾ ಇದೆ. ಆನೆಗಳನ್ನು ನಾವು ದೂಷಿಸಿ ನಾವು ಏನು ಮಾಡೋಕ್ಕಾಗಲ್ಲ, ಅದು ನಮ್ಮ ತಪ್ಪು. ನಾವು ಜನರ ಅತ್ಯಾಸೆಯಿಂದ ಇದನ್ನೆಲ್ಲ ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ. ಆದರೆ ಜನರಿಗೆ ಬದುಕನ್ನ ನಾವು ಹಸನು ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕು. ನಾವು ಈಗಾಗಲೇ ಮಾನ್ಯ ಈಶ್ವರ್ ಖಂಡ್ರೆ ಅವರು ಈ ಭಾಗಕ್ಕೆ ಭೇಟಿ ಕೊಟ್ಟಾಗ ಅವ್ರನ್ನ ಆ ಭಾಗಕ್ಕೆ ಕರೆದುಕೊಂಡು ಹೋಗಿದ್ದೇವೆ. 4 ಕಡೆ ಆನೆ ಪಾಸ್ ಆಗಲಿಕ್ಕೆ ಟನಲನ್ನು ಈಗಾಗಲೇ ಅವರು ಘೋಷಣೆ ಮಾಡಿದ್ದಾರೆ. ನಮ್ಮಲ್ಲಿ ಸರಿಸುಮಾರು 20 ವರ್ಷಗಳಿಂದ ಜೀಪ್ಗಳ ವ್ಯವಸ್ಥೆ ಇಲ್ಲ. ಆನೆಗಳನ್ನು ತಡೆಗಟ್ಟಬೇಕು ಅಂತಾದರೆ ಈ ನಮ್ಮ ಇಲಾಖೆಯಲ್ಲಿ ಜೀಪ್ಗಳು ಬೇಕು. ಯಾವುದು ಅತ್ಯಾಧುನಿಕ ಜೀಪ್ಗಳು ಬೇಕು. 60 ಸ್ಪೀಡಲ್ಲಿ ಮುಂದೆನೂ ಹೋಗಬೇಕು, 60 ಸ್ಪೀಡಲ್ಲಿ ರಿವರ್ಸು ಬರಬೇಕು. ಅಂಥ ಒಂದು ವೇಗದಲ್ಲಿ ಆನೆಗಳು ಅದು ದಾಳಿಯನ್ನು ಮಾಡುತ್ತೆ. ಅಂಥ ಜೀಪ್ಗಳ ವ್ಯವಸ್ಥೆ ಬೇಕು. 6 ಜೀಪ್ಗಳ ಬೇಡಿಕೆಯನ್ನು ನಾವು ಬೆಳ್ತಂಗಡಿಗೆ ಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ದೇವೆ. ಇದರೊಂದಿಗೆ EDP ADP ಆ್ಯಂಟಿ ಡಿಪ್ರಿಡೇಷನ್ ಕ್ಯಾಂಪ್. ಆ ಆ್ಯಂಟಿ ಡಿಪ್ರಿಡೇಷನ್ ಕ್ಯಾಂಪ್ ಅಂದರೆ ಒಂದು ಕ್ಯಾಂಪ್ನಲ್ಲಿ 12 ಜನಗಳ ಸಿಬ್ಬಂದಿ ಇರ್ತಾರೆ. ಆ ಒಂದು ಸಿಬ್ಬಂದಿಯ ತಂಡವನ್ನು ನಾವು ಚಾರ್ಮಾಡಿ ಭಾಗದಲ್ಲಿ, ಒಂದು ಸಿಬ್ಬಂದಿಯ ತಂಡವನ್ನು ರೆಕ್ಯಾ ಭಾಗದಲ್ಲಿ ಇಟ್ಟರೆ ನಮ್ಮ ವ್ಯಾಪ್ತಿಗೆ ಬರುವಂಥ ಆನೆಗಳ ಹಾವಳಿಯನ್ನು ಆ ಸಿಬ್ಬಂದಿ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಆ ಬೇಡಿಕೆಯನ್ನು ಕೂಡ ಇಟ್ಟಿದ್ದೇವೆ. ಇದರೊಂದಿಗೆ ನಾನು ವೈಯಕ್ತಿಕವಾಗಿ ಒಂದು ಬೇಡಿಕೆಯನ್ನು ಇಟ್ಟಿದ್ದೇನೆ. ಈಗ ನಮ್ಮಲ್ಲೇನಾಗಿದೆ, ಈ ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಮಡಿಕೇರಿ ಈ 3 ಭಾಗದಲ್ಲಿ ಆನೆಗಳನ್ನು ಹಿಡಿಯೋ ವ್ಯವಸ್ಥೆನೂ ಇಲ್ಲ, ಹಿಡಿದಿರುವ ಆನೆ ಕೂಡಾಕೋ ವ್ಯವಸ್ಥೆನೂ ಇಲ್ಲ. ಇದಕ್ಕೆ ಗುಂಡ್ಯದಲ್ಲಿ ಒಂದು ಎಲಿಫೆಂಟ್ ಕ್ಯಾಂಪ್ನ ಬೇಡಿಕೆಯನ್ನು ನಾನು ವೈಯಕ್ತಿಕವಾಗಿ ಇಟ್ಟಿದ್ದೇನೆ. ಈ ಎಲಿಫೆಂಟ್ ಕ್ಯಾಂಪ್ನ ಗುಂಡ್ಯದಲ್ಲೇ ಯಾಕೆ ಮಾಡಬೇಕು ಅಂತಂದರೆ ಅಲ್ಲಿ ಪಕ್ಕದಲ್ಲಿ ಫ್ಲೋಯಿಂಗ್ ವಾಟರ್ ಇದೆ, ನದಿ ಇದೆ. ಆ ನದಿ ಇರೋದ್ರಿಂದ ಅಲ್ಲೊಂದು ಎಲಿಫೆಂಟ್ ಕ್ಯಾಂಪ್, ಇವತ್ತು ದುಬಾರೆ, ಸಕ್ಕರೆಬೈಲು ಇಲ್ಲೆಲ್ಲ ನೀವು ನೋಡಿರಬೇಕು, ಕ್ಯಾಂಪ್ ಇದೆ. ಆ ರೀತಿಯ ಒಂದು ಕ್ಯಾಂಪ್ನ ಅಲ್ಲಿ ಮಾಡಿದ್ರೆ 16 ಆನೆಗಳನ್ನು ಅಲ್ಲಿ ಸಾಕಲಿಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸ್ಬೋದು. ಆನೆಗಳನ್ನು ಹಿಡಲಿಕ್ಕೆ ಆನೆಗಳೇ ಬೇಕು, ಅದನ್ನು ಆ ಕ್ಯಾಂಪಲ್ಲಿ ನಾವು ವ್ಯವಸ್ಥೆಯನ್ನು ಮಾಡ್ಬೋದು. ಹಿಡಿದಂಥ ಆನೆಗಳನ್ನು ತರಲಿಕ್ಕೂ ಕೂಡ ಆ ವ್ಯವಸ್ಥೆಯನ್ನು ಮಾಡ್ಬೋದು. ಹಾಸನ ಜಿಲ್ಲೆಯ ಬಾರ್ಡ್ರಲ್ಲಿ ಗುಂಡ್ಯ ಇರೋದ್ರಿಂದ ಈ 4 ಜಿಲ್ಲೆಗಳಿಗೆ ಉಪಯೋಗ ಆಗುವಂಥ ಈ ಒಂದು ಕ್ಯಾಂಪ್ನ ಬೇಡಿಕೆಯನ್ನು ಕೂಡ ಇಟ್ಟಿದ್ದೇವೆ. ಅದರೊಂದಿಗೆ ಮಾಧ್ಯಮದವರು ಅವತ್ತಿರಲಿಲ್ಲ, ಪಾಸ್ ಆಗುವಾಗ ಅಧಿಕಾರಿಗಳು ಹೇಳಿದ್ರು, ಒಂದು ಬಾರಿ ನಾವು ಈ ನಾಗರ ಬೆತ್ತದ ಸಂರಕ್ಷಿತ ಪ್ರದೇಶಕ್ಕೆ ನಾವು ಹೋಗಬೇಕು ಅಂತ ಸಚಿವರನ್ನು ಕರ್ಕೊಂಡು ಹೋದರು. ಸಚಿವರಿಗೆ ಆಶ್ಚರ್ಯ ಆಗುವ ರೀತಿಯಲ್ಲಿ ನಾಗರ ಬೆತ್ತದ ಸಂರಕ್ಷಣೆ ನಮ್ಮ ಬೆಳ್ತಂಗಡಿಯಲ್ಲಿ ಆಗ್ತಾ ಇದೆ. ಬಹುಶಃ ಕರ್ನಾಟಕದ ಯಾವುದೇ ಭಾಗದಲ್ಲಿ ಈ ನಾಗರ ಬೆತ್ತ, ಈ 3 ಜಾತಿಗಳ ನಾಗರ ಬೆತ್ತದ ಸಂರಕ್ಷಣೆ ನಮ್ಮ ಭಾಗದಲ್ಲಿ ಆಗ್ತಾ ಇದೆ. ಅದಕ್ಕೆ ಇನ್ನಷ್ಟು ಅನುದಾನವನ್ನು ಒದಗಿಸಿ ಇದರ ವ್ಯಾಪ್ತಿಯನ್ನು ವಿಸ್ತಾರ ಮಾಡಬೇಕು ಅಂತ ಈಗಾಗಲೇ ಸಚಿವರು ಅದಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ. ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು PWD ಡಿಪಾರ್ಟ್ಮೆಂಟ್ ಈಗಾಗಲೇ ಅದನ್ನು ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಒಂದು ರೆಕ್ಯಾ ನಮ್ಮ ಬೆಳ್ತಂಗಡಿಗೆ ಬರುವಂಥ ವ್ಯಾಪ್ತಿಯಲ್ಲಿ ರೆಕ್ಯಾ ಭಾಗದಲ್ಲಿ 1, ಗುಂಡ್ಯ ಭಾಗದಲ್ಲಿ 1, ಇನ್ನೆರಡು ಸುಳ್ಯ ವಿಧಾನಸಭಾ ಕ್ಷೇತ್ರದ ಭಾಗಕ್ಕೆ ಬರುತ್ತೆ. ಈಗ ಕೆಲವು 40% ಸಮಸ್ಯೆಯಿಂದ ಕೆಲವು ಕಾಮಗಾರಿ ಲೇವಾದೇವಿಯಿಂದ ಅದೊಂದು ಸ್ವಲ್ಪ ತಡೆ ಆಗಿರಬೇಕು, ಅದನ್ನು ತನಿಖೆ ಮಾಡ್ತಾ ಇದ್ದಾರೆ. ಕೆಲವು ಕಾಮಗಾರಿ ಅದು ಯಾರಿಗೋ ತೊಗೊಂಡೋಗಿ ಅದನ್ನು ಕಾಂಟ್ರಾಕ್ಟ್ ಕೊಟ್ಟು ಯಾವ ಟೆಂಡರ್ ಇಲ್ಲದೆ, ಯಾವ ವರ್ಕ್ ಆರ್ಡರ್ ಇಲ್ಲದೆ ಕೆಲವು ಕಾಮಗಾರಿಯನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ಹೊಸ ಸರ್ಕಾರ ಅದನ್ನು ಈಗಾಗಲೇ ನಾಗಮನ್ ದಾಸ್ ಅವರ ಸಮಿತಿ ರಚನೆ ಆಗಿದೆ, ಅವರು ಅದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೆಲವು ಕಾಮಗಾರಿಗಳು ಆ ಕಡೆ ಕೊಟ್ಟಂಗೂ ಇರಬೇಕು, ಈ ಕಡೆ ಕೊಡದಿರೋಂಗೂ ಇರಬೇಕು. ಈಗ ಕಾಶಿಪಟ್ಟಣ ಪಡ್ಡಂದಡ್ಕ ರಸ್ತೆ, ಅಲ್ಲಿ ಬಹುದೊಡ್ಡ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಇರುವಂಥ ಒಂದು ವ್ಯಾಪ್ತಿ. ಅಲ್ಲಿ ಕಾಮಗಾರಿ ಘೋಷಣೆ ಮಾಡ್ದಂಗೂ ಇರಬೇಕು, ಕೆಲಸನೂ ಆಗಬಾರ್ದು ಅನ್ನೋ ಪರಿಸ್ಥಿತಿಯಲ್ಲಿ ಇತ್ತು. ನಾವು ಸತೀಶ್ ಕಾಶಿಪಟ್ಟಣ ಅವರು ನಾವೆಲ್ಲ ಹೋಗಿ ಅದರ ತಾಂತ್ರಿಕ ವಿಚಾರಗಳನ್ನು ತಿಳ್ಕೊಂಡು ಅದನ್ನು ನಿವಾರಣೆಯನ್ನು ಮಾಡಿ ಈಗ ಅಲ್ಲಿ ಕಾಮಗಾರಿ ಪ್ರಾರಂಭವಾಗಿದೆ. ದಿಡುಪೆಯಲ್ಲಿ ಕೂಡ ಒಂದು ಆ ರೀತಿಯ ರಸ್ತೆ, ಒಂದು 9 ಕಿಲೋಮೀಟರ್ ರಸ್ತೆ ದಿಡುಪೆಯಲ್ಲಿ ಕೂಡ ಆ ರೀತಿಯ ಸ್ಥಗಿತ ಆಗಿತ್ತು. ಅದಕ್ಕೂ ಕೂಡ ಚಾಲನೆಯನ್ನು ಕೊಡಲಿಕ್ಕೆ ಈಗಾಗಲೇ ಕಾಂಟ್ರಾಕ್ಟರ್ ಹತ್ರ ಮಾತಾಡಿದ್ದೇವೆ, ಇಂಜಿನಿಯರ್ನ ಹತ್ರ ಮಾತಾಡಿ ಅಲ್ಲಿ ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ಸಹಾಯವನ್ನು ಮಾಡಿದ್ದೇವೆ. ಇದಾದ ನಂತರ ಶಿಶಿಲಲ್ಲಿ ಒಂದು ನಮ್ಮ ಶಿಶಿಲ ದೇವಸ್ಥಾನ ಆದ ನಂತರ ಒಂದು ರಸ್ತೆ ಭಾಳ ದೊಡ್ಡ ಬೇಡಿಕೆ ಇತ್ತು, ಅಲ್ಲಿ ರಸ್ತೆ ಆಗಬೇಕು ಅಂತ. ಅಲ್ಲೂ ಕೂಡ ಕೆಲವು ಅಡೆತಡೆಗಳಿತ್ತು, ಅದನ್ನು ಕೂಡ ಈಗ ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಕೆಲವು ಕಾಮಗಾರಿಗಳು ಆಗದೇ ಬಿಲ್ ಕೊಡುವಂಥ ವ್ಯವಸ್ಥೆ ಇಲ್ಲಾಗಿತ್ತು. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ RTI ಹಾಕಿದ್ದೇವೆ, ಆ ಎಲ್ಲ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೇವೆ. ನೀವು ಒಂದು ಸೂಕ್ಷ್ಮ ವಿಚಾರವನ್ನು ಗಮನಿಸಿ, ಬಿಮಲ್ ಅನ್ನೋ ಕಂಪನಿ
ಬೆಳ್ತಂಗಡಿಯ ಎಲ್ಲ ವ್ಯವಸ್ಥೆಯನ್ನು ಹಾಳು ಮಾಡಿದೆ, ಭ್ರಷ್ಟಾಚಾರವನ್ನು ಮಾಡಿದೆ. ಅದರ ಎಲ್ಲ ಇವತ್ತು ನೀವು ಲಾರಿಗಳು ಒಂದು ಓಡಾಡ್ತಿಲ್ಲ, ನೀವು ಸೂಕ್ಷ್ಮ ಗಮನಿಸಿ, ಯಾವ ಲಾರಿಗಳು ಬಿಮಲ್ದು ಓಡಾಡ್ತಿಲ್ಲ. ಅದನ್ನು ನಾವು ಮಾಡಿದ್ದೇವೆ. ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ಅನ್ನೋ ವಿಚಾರವನ್ನು ಹೇಳ್ತಿದೆ. ಬಹುಶಃ ಅನ್ನಭಾಗ್ಯ ಅನ್ನುವ ಒಂದು ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಬಡವರ ಬದುಕಿನಲ್ಲಿ ಒಂದು ಬದಲಾವಣೆಯಲ್ಲಿ ತಂದಂಥ ಕಾರ್ಯಕ್ರಮ. ಸಿದ್ದರಾಮಯ್ಯರವರ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಅಂತಲೇ ಕರಿಬೋದು. 2013ರಲ್ಲಿ ಏನು ಪ್ರಮಾಣವನ್ನು ಕೊಟ್ಟರು, ಆ ಪ್ರಮಾಣವನ್ನು ಇನ್ನೂ ಅಷ್ಟು ಹೆಚ್ಚಿಸುವಂಥ ಕೆಲಸವನ್ನು ಸಿದ್ದರಾಮಯ್ಯವ್ರವ್ರು ಮಾಡಿದ್ರು. ಬೆಳ್ತಂಗಡಿಯಲ್ಲಿ ಸರಿಸುಮಾರು 45,789 ಕುಟುಂಬಗಳು ಕುಟುಂಬಗಳಿದೆ. ಅದರಲ್ಲಿ ಕುಟುಂಬಗಳು ಅನ್ನಭಾಗ್ಯದ ಫಲಾನುಭವಿಗಳಾಗಿದ್ದಾರೆ. ಅದರಲ್ಲಿ 1,88,063 ಫಲಾನುಭವಿಗಳು. ಈ 45,000 ಕುಟುಂಬಗಳಲ್ಲಿ ಇಷ್ಟು ಫಲಾನುಭವಿಗಳಿಗೆ ಈಗ ಈ ಕಾರ್ಯಕ್ರಮದಿಂದ ಅಕ್ಕಿ ಹೋಗ್ತಾ ಇದೆ. ಅನ್ನಭಾಗ್ಯದ ಫಲಾನುಭವಿಗಳಾಗಿದ್ದಾರೆ. ಇದೆಷ್ಟು ಇದರ ವೆಚ್ಚ ಅಂತ ಹೇಳಿದ್ರೆ 3,14,00,000 ರೂಪಾಯಿ ಅನುದಾನ ನೇರವಾಗಿ ಬೆಳ್ತಂಗಡಿಗೆ ಪ್ರತಿ ತಿಂಗಳು ಅನ್ನಭಾಗ್ಯದ ಈ ಅಕ್ಕಿಯ ಪೂರೈಕೆಗೆ ಬರ್ತಾ ಇದೆ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇನೆ. ಈಗ ನಮ್ಮಲ್ಲಿ ಎಷ್ಟು ಜನರಿಗೆ ರೇಷನ್ ಕಾರ್ಡ್ ಹೇಳ್ತೀನಿ. ಈಗ ರೇಷನ್ ಕಾರ್ಡ್ ಎಷ್ಟಿದೆ ಅಂತ ಹೇಳಿದ್ರೆ, ನಮ್ಮ ಹತ್ರ ಈ ಗೃಹಲಕ್ಷ್ಮಿ ಕಾರ್ಡು ನೀವು ತಾವು ಕೇಳಿದ್ದು ಗೃಹಲಕ್ಷ್ಮಿದು. ಹಾಂ, ಈಗ ನಮ್ಮಲ್ಲಿ 60,043 ರೇಷನ್ ಕಾರ್ಡ್ ಹೊಂದಿರೋರು ಇದ್ದಾರೆ, ಇದಕ್ಕೆ ಅರ್ಹರಿರುವಂಥವ್ರು. ಅದರಲ್ಲಿ ಅರ್ಜಿ ಸಲ್ಲಿಸಿರೋರು 54,654 ಜನ. ಅರ್ಹತೆ ಇದ್ದು ಯಾರಿಗೆ ಇನ್ನೂ ಅವರು ಸಿಕ್ಕಿಲ್ಲ, ನೀವು ಹೇಳಿದಂಥವ್ರು ಯಾರಿಗೆ ಸಿಕ್ಕಿಲ್ಲ, ಅವರು 5,380 ಜನ. 91% ಇದರ ಸಾಧನೆಯನ್ನು ನಾವು ಮಾಡಿದ್ದೇವೆ. ಈ 5,380 ಜನರಿಗೆ ಅರ್ಹತೆ ಇದೆ, ಆದರೆ ಅಕ್ಕಿ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ನ ಸಮಸ್ಯೆ. 2,000 ಸಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ನ ಸಮಸ್ಯೆ. ಕೆಲವರು ಹೆಸರು ಈಗ ಸತೀಶ್ ಅಂತ ಒಂದು ದಾಖಲೆಯಲ್ಲಿದ್ದರೆ ಇನ್ನೊಂದರಲ್ಲಿ ಸತೀಶ್ ಕಾಶಿಪಟ್ನ ಅಂತಿದೆ, ಇನ್ನೊಂದು ದಾಖಲೆಯಲ್ಲಿ ಸತೀಶ್ ಪಿ ಅಂತಿದೆ. ಅವರಿಗೆ ಅದನ್ನೆಲ್ಲದನ್ನು ರೆಕ್ಟಿಫಿಕೇಷನ್ ಮಾಡಿ ಒಂದೇ ದಾಖಲೆ ಕೊಡೋಕ್ಕಾಗ್ತಿಲ್ಲ. ಕೆಲವರಿಗೆ ಅಕೌಂಟು ಲಿಂಕ್ ಆಗಿಲ್ಲ. ಕೆಲವರಿಗೆ ರೇಷನ್ ಕಾರ್ಡಲ್ಲಿ ತಿದ್ದುಪಡಿ ಮಾಡಲಿಕ್ಕೆ ಹೋಗಿದ್ದಾರೆ, ಆ ತಿದ್ದುಪಡಿ ಆಗಿಲ್ಲ. ತಿದ್ದುಪಡಿ ಆಗಲಿಕ್ಕೆ ಈಗ ನಾವು ಈಗಾಗಲೇ ರೇಷನ್ ಕಾರ್ಡ್ನ ಸರ್ವರ್ ಓಪನ್ ಆಗಬೇಕು. ಸರ್ವರ್ ಓಪನ್ ಆಗೋದು 1 ಗಂಟೆ 1 ದಿವಸ ಎಲ್ಲ ಓಪನ್ ಆದರೆ ಇದು ಆಗ್ತಿಲ್ಲ. ಯಾಕಂದರೆ ಇಡೀ ರಾಜ್ಯದಿಂದ ಅದಕ್ಕೆ ಫಲಾನುಭವಿಗಳು ಅದಕ್ಕೆ ಅರ್ಜಿ ಹಾಕೋದ್ರಿಂದ ಅದು ಶಟ್ ಡೌನ್ ಆಗ್ತಾ ಇದೆ. ಅದಕ್ಕೆ ಈಗಾಗಲೇ ನಾವು ಮುಖ್ಯಮಂತ್ರಿಯವರಿಗೂ ನಾನು ಕೂಡ ವೈಯಕ್ತಿಕವಾಗಿ ಒಂದು ಮನವಿಯನ್ನು ಸಲ್ಲಿಸಿದ್ದೇನೆ. ಇದರಲ್ಲಿ 3 ಇಲಾಖೆಗಳು ಭಾಗಿಯಾಗಿರೋದ್ರಿಂದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ನಮ್ಮ ಮಾಹಿತಿ ತಂತ್ರಜ್ಞಾನ ಇಲಾಖೆ ಮತ್ತು DPR, ಈ 3 ಇಲಾಖೆಗಳು ಇದರಲ್ಲಿ ಭಾಗಿಯಾಗಿರೋದ್ರಿಂದ ಇದೊಂದು ಸ್ವಲ್ಪ ಕಠಿಣ ಆಗ್ತಾ ಇದೆ. ಇದನ್ನು ಅತಿ ಶೀಘ್ರದಲ್ಲಿ ಇದನ್ನು ನಿವಾರಣೆ ಮಾಡುವಂಥ ಭರವಸೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಕಳೆದ ಅಧಿವೇಶನದಲ್ಲೂ ಕೂಡ ಅವರು ಇದನ್ನು ಹೇಳಿದ್ದಾರೆ. ಅತಿ ಶೀಘ್ರದಲ್ಲಿ ಇದಾಗುತ್ತೆ. ನಮ್ಮ ಕಾರ್ಯಕರ್ತರು ಈಗ ಈ ಗ್ಯಾರಂಟಿಗೆ ಒಂದು ಸಮಿತಿ ಮಾಡಬೇಕು ಅಂತ ಕೂಡ ಈಗಾಗಲೇ ಸರ್ಕಾರದಿಂದ ನಿರ್ಧಾರ ಆಗಿದೆ. ಆ ಸಮಿತಿ ಆದ ನಂತರ ಈ ಯಾರು 5,380 ಜನ ಇದ್ದಾರೆ ಅವರನ್ನು ಐಡೆಂಟಿಫೈ ಮಾಡಿ ಅದರಲ್ಲಿ ಬಹುತೇಕರಿಗೆ ಇದನ್ನು ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಈಗ ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳನ್ನು ನಾವು ನಮ್ಮ ಶೋಧ ಕಾರ್ಯ ಮುಂದುವರೆದಿದೆ. ವರಿಷ್ಠರ ಹತ್ರ ನಾವು ಮಾತಾಡ್ತಾ ಇದ್ದೇವೆ, ಇಲಾಖೆಯವರ ಹತ್ರ ನಾವು ಮಾತಾಡ್ತಿದ್ದೇವೆ. ಪೆಂಡಿಂಗ್ ಬಿಲ್ನ ಯಾವುದು ರಿಲೀಸ್ ಮಾಡಬೇಡಿ, ಯಾಕಂತ ಹೇಳಿದ್ರೆ ಭಾಳ ದೊಡ್ಡ ಮಟ್ಟದ ಭ್ರಷ್ಟಾಚಾರ IBಯಲ್ಲಿ ನಡೆದಿದೆ. IB ಅದಕ್ಕೆ ಒಂದು ಪ್ರತ್ಯೇಕವಾದ ಪತ್ರಿಕಾಗೋಷ್ಠಿಯನ್ನು ಮಾಡಿ ನಾವು ಎಲ್ಲ ದಾಖಲೆ, ಅಂಕಿ ಅಂಶ, ದುಡ್ಡು, ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ, ಯಾಕೆ ಓಪನ್ ಆಗ್ತಾ ಇದೆ, ಉದ್ಘಾಟನೆ ಆದ IB ಇನ್ನೂ ಯಾಕೆ ಬೀಗ ಮುದ್ರೆ ಜಡಿಲಾಗ್ತಾ ಇದೆ, ಯಾಕೆ ಕೆಲವರಿಗೆ ಮಾತ್ರ ಅಲ್ಲಿ ಹೋಗಲಿಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ, ಹಳೆಯ ವಸ್ತುಗಳಿಗೆ ಯಾರು ಟೆಂಡರನ್ನು ಕೊರೆದ್ರು, ಆ ಟೆಂಡರ್ನ ದುಡ್ಡು ಎಲ್ಲೋಯ್ತು, ಎಲ್ಲ ವಿಚಾರವನ್ನು ಇಟ್ಕೊಂಡು ನಿಮ್ಮ ಮುಂದೆ ಮುಂದಿನ ದಿನಗಳು ನಾನು ಬರ್ತೇನೆ. IB ಗ್ರಂಥಾಲಯ ಮತ್ತು ಜೂನಿಯರ್ ಕಾಲೇಜು ಈ ಎಲ್ಲದರಲ್ಲೂ ಒಂದು ಭ್ರಷ್ಟಾಚಾರ ಇದೆ. ಆ ಭ್ರಷ್ಟಾಚಾರಕ್ಕೆ ಒಂದು ಪ್ರತ್ಯೇಕವಾದ ಪ್ರೆಸ್ ಮೀಟನ್ನು ನಾವು ಕರಿತೇವೆ. ಈಗ ಅದೇ ಭ್ರಷ್ಟಾಚಾರದ ಒಂದಷ್ಟು ಕಾಮಗಾರಿಗಳನ್ನು ನಾವು ಈಗಾಗಲೇ ಅದಕ್ಕೆ RTI ಹಾಕಿ ಒಂದಷ್ಟು ದಾಖಲೆಗಳನ್ನು ತೆಗೆಯುವ ಒಂದು ಪ್ರಕ್ರಿಯೆಯಲ್ಲಿದ್ದೇವೆ. ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರನೂ ಚರ್ಚೆ ಮಾಡಬೇಕು. ಯಾಕಂದರೆ ನಾವು ಕೊಡುವಂಥ ಅಂಕಿಅಂಶಗಳು ಅದು ನಮ್ಮ ಅಂಕಿಅಂಶ ಅಲ್ಲ, ಅದು ಸರ್ಕಾರದ ಅಂಕಿಅಂಶ ಆಗಿರಬೇಕು. ಆ ದಾಖಲೆಗಳನ್ನು ತಗೊಂಡು ಎಲ್ಲ ಆ ವಿಚಾರಗಳ ಬಗ್ಗೆ ಒಂದು ಪ್ರತ್ಯೇಕವಾದ ಪ್ರೆಸ್ ಮೀಟನ್ನು ನಾವು ಮಾಡ್ತೇವೆ.
ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್ ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.